ಪೂರಕ್ಲೆಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೇನು ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದುಲ್ಲೆ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಗಣೇಶ ಚತುರ್ಥಿ ಬರ್ತಾ ಉಂಟು, ಅದರ ಸ್ಪೆಷಲ್ ಆಗಿ ಒಂದು ಉಂಡೆ ಮಾಡುವ. ಇನಿ ನಮ್ಮ ಗಣೇಶ ಚತುರ್ಥಿಗೆ ಒಂಜಿ ಉಂಡೆ ಮಲ್ಪುಗ ಅವೆಂಚ ಮಲ್ಪುನೊಂದು ಕಡೆ ಮುಟ ತುಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ದಿಜ್ಜನ ಸಬ್ಸ್ಕ್ರೈಬ್ ಮಲ್ದೈತ ಬರೀ ಟಿಪ್ನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪ್ಲೆ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಒಂದು ಪ್ಯಾನ್ಗೆ 1/4 ಕಪ್ ಆಗುವಷ್ಟು ನೆಲಕಡಲೆಯನ್ನು ಹಾಕಿದೆ. ಅದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಅದರ ಸಿಪ್ಪೆ ಅಂದು ಚೆನ್ನಾಗಿ ಕಾದರೆ ಮಾತ್ರ ಅದು ಸಿಪ್ಪೆ ತೆಗಿಲಿಕ್ಕೆ ಬರೋದು. ಉದೇನ ಶೋಗು ನಮ್ಮ ನೆಲಕಡಲೆ ಒಂಜಿ 1/4 ಕಪ್ ಅವೇನು ಶೋಗು ಪೊತ್ಪೊಡು ಬೊಕ್ಕ ಆಯ್ತ ಚೋಲಿ ತುಲೈತೆ ಒಂದು ಕಾಯ್ದಜಿ ನಾನೊಂತೆ ಪೊತ್ಪೊಡು ಹಾಪುಂಡು. ನಾನು ಒಂತೆ ಪೊತ್ತುದು ಒಂದೇನು ನಮ್ಮೊಂಜಿ ಪ್ಲೇಟಿಗೆ ದೆತ್ತಿ ಒನ್ಗ ಇತ್ತೆ ತುಲೆ ಒಂದು ಕಾಯಿನ ನೋಡಿ. ಈಗ ಇದು ಚೆನ್ನಾಗಿ ಕಾದಿದೆ. ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಡುವ. ತಣ್ಣಗಾದ್ಮೇಲೆ ಇದರ ಸಿಪ್ಪೆಗಳನ್ನೆಲ್ಲ ತೆಕ್ಕೋಬೇಕು ನೋಡಿ. ಇವಾಗ ಅದೇ ಪ್ಯಾನ್ಗೆ ನಾನು ಅರಳನ್ನು ತಗೊಳ್ತಾ ಇದ್ದೀನಿ. 1 ಬಟ್ಟಲಾಗುವಷ್ಟು ಅರಳು. ಇದನ್ನು ನಾವು ಹುರ್ಕೋಬೇಕು. ಸ್ವಲ್ಪ ನಮ್ಮ ಮುಲ್ಪ ಪೊರಿದೆತ್ತು ಒಂದೆ ಒಂದೆಲ್ಲ ನಮ್ಮ ಒಂತೆ ಪೊತ್ಪೊಡು ಒಂದುಲ ಪೊತ್ತುದು ಒಂದೇನು ಒಂತೆ ಪೊತ್ತುದು ಹಾಕಿನ ಗ್ಯಾಸ್ ಬಂದ್ ಮಲ್ತದು ಚಪ್ಪೆ ಹಾಕಿನ ಒಂದೆಲ್ಲ ನಮಗೆ ಪೊಡಿ ಮಲ್ಪುರೆಂಡು. ಇದು ನಮ್ಮ ಗ್ಯಾಸ್ ಬಂದ್ ಮಲ್ಪುಗ. ಈಗ ಗ್ಯಾಸ್ ಬಂದ್ ಮಾಡುವ. ಇವಾಗ ಇದು ನೆಲಕಡಲೆ ಕೂಡ ತಣ್ಣಗಾಗಿದೆ. ಇದರ ಸಿಪ್ಪೆಗಳನ್ನೆಲ್ಲ ತೆಕ್ಕೋಬೇಕು. ಮುಲ್ಪ ನೆಲಕಡಲೆದ ಇಂಚೆ ಚೋಲಿ ಪುರ ದೆತ್ತದು ರೆಡಿ ಮಲ್ತೊನ್ಗ ಇಂಚಿಡ್ತುಲೆ ಒಂದು ಪೊರಿಲ ಚಪ್ಪೆ ಆತಂಡು ಅವಿಡ್ದು ನಮ್ಮ ಮುಲ್ಪ ಯಾನು ಕಡಲೆ ಹಿಟ್ಟಲ್ಲ ಐಕೊಂಚೂರು ಮಂಜಲ್ ಬೊಕ ಒಂದೆಂತೆನೆ ನೀರು ಪಾಡ್ದು ಗಂಟಿ ಜನಲಕ್ಕ ಕಲಪೊಡು ನಮ್ಮ ಬೂಂದಿ ಮಲ್ಪರೆ ಉಂಡು. ಇಲ್ಲಿ ನಾನು ಬೂಂದಿ ಮಾಡಲಿಕ್ಕೆ ಕಡಲೆ ಹಿಟ್ಟು 1/4 ಕಪ್ಪು ಚಿಟಿಕೆ ಅರಸಿನ ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಗಂಟಿಲ್ಲದ ರೀತಿಯಲ್ಲಿ ನಾವು ಇದನ್ನು ಕಲಸ್ಕೋಬೇಕು. ಎಣ್ಣೆ ಮೊದಲೇ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು. ಎಣ್ಣೆ ಶುರುಕ್ಕೆ ನಮ್ಮ ಬೆಚ್ಚಾವರೆ ದೀವೋಡು ಎಣ್ಣೆ ಸರಿ ಬೆಚ್ಚಾದಿಪ್ಪೊಡು. ಇವಾಗ ನೋಡಿ ಸ್ವಲ್ಪ ನೀರು ಹಾಕಿ ನೀವು ಕಡಲೆ ಹಿಟ್ಟನ್ನು ಕಲಸಿದರೆ ಗಂಟು ಬರೋದಿಲ್ಲ. ಒಂದೊಂದೇ ನೀರು ಪಾಡ್ದು ಕಡಲೆ ಹಿಟ್ಟು ಕಲತ್ತಂಡ ಗಂಟು ಬರ್ಪುಜಿ ತುಲೈತೆ ಒಂದು ಆಂಡ್ ಈ ತಹದ ಇಪ್ಪೊಡು. ಈ ಹದಕ್ಕೆ ನಾವು ಕಲಸ್ಕೋಬೇಕು. ಇವಾಗ ನಮ್ಮ ಎಣ್ಣೆ ಕೂಡ ಬಿಸಿಯಾಗಿದೆ. ನಮ್ಮ ಎಣ್ಣೆಲ್ಲ ಬೆಚ್ಚಾತನು ಎಣ್ಣೆ ಸರಿ ಕೊದ್ದಿದಿಪ್ಪೊಡು. ಎಣ್ಣೆ ಚೆನ್ನಾಗಿ ಕೊದಿದಿರಬೇಕು ನೋಡಿ. ಈಗ ನಾವು ಇಂತಹ ಒಂದು ಪಾತ್ರೆ ತಗೊಂಡು ಹೀಗೆ ಬೂಂದಿಯನ್ನು ತಯಾರಿಸ್ಕೋಬೇಕು. ಇಂಚ ನಮ್ಮ ಒಟ್ಟದ ಜಾಲಿ ಇತ್ತಂಡ ಐಟ್ ಪಾಡ್ದು ನಮ್ಮ ಇಂಚ ಬೂಂದಿನ ಎಣ್ಣೆಗೆ ಬೆಚ್ಚ ಎಣ್ಣೆಗೆ ಬೊಡೋಡು ತುಲೆ ಇಂಚ ಹದ ಸರಿ ಇತ್ತನ ಕರೆಕ್ಟ್ ಅದು ಬೂಂದಿ ಬರ್ಪುಂಡು. ಇಂದು ಪಾಡ್ದು ನಮ್ಮ ಲಾಡು ಮಲ್ತನ ಮಸ್ತ್ ಶೋಕ ಹಾಪುಂಡು. ಗಣೇಶಗ್ಲ ಮಸ್ತ್ ಇಷ್ಟ ದಯಪಂಡ ನಮ್ಮ ಗಣೇಶ ಚತುರ್ಥಿ ದಾನೆ ನಮ್ಮ ಪಂಚಕಜ್ಜಾಯ ಮಲ್ಪುವ ಐಕ್ ಜಾಸ್ತಿ ಪೊರಿನ ಪಾಡುವ. ನಮ್ಮ ಊರ್ದ ರೀತಿ ದಾಂಡ ಗಣಪತಿಗೆ ಪೊರಿ ಮಸ್ತ್ ಇಷ್ಟ. ಅಂಚನೆ ಲಡ್ಡು ಮೋದಕ ಪುರ ಗಣಪತಿಗೆ ಮಸ್ತ್ ಇಷ್ಟಗೆ. ಇವಾಗ ನೋಡಿ ಇಲ್ಲಿ ಬೂಂದಿ ಈಗ ಚೆನ್ನಾಗಿ ಕಾಯ್ತಾ ಉಂಟು. ಇದು ಚೆನ್ನಾಗಿ ಕಾಯಬೇಕು, ಕ್ರಿಸ್ಪಿ ಆಗಬೇಕು. ಒಂದು ಕುರುಮ್ ಬನ್ನೆಟ ಆ ಶೋಕು ಕ್ರಿಸ್ಪಿ ಆದ ಬನ್ನೆಟ ನಮ್ಮ ಕಾಯ್ಪೋಡು ನೋಡಿ. ಗಣಪತಿಗೆ ತುಂಬ ಇಷ್ಟವಾದ ಒಂದು ಲಡ್ಡು ಅಂತಲೇ ಹೇಳ್ಬೋದು. ಖಂಡಿತ ನೀವು ಗಣಪತಿ ದೇವರಿಗೆ ಪ್ರಸಾದದಲ್ಲಿ ಈ ಲಡ್ಡನ್ನು ಮಾಡಿ ಒಂದು ದಿನ ನೈವೇದ್ಯಕ್ಕೆ ಇಡಿ ನೋಡಿ. ಇವಾಗ ಇದು ಆಯಿತು. ಇದನ್ನು ಒಂದು ಪ್ಲೇಟಿಗೆ ನಾವು ತೆಗೆದಿಟ್ಕೊಳ್ಳುವ. ಬೂಂದಿಯನ್ನು ಒಂದು ತೊಲೆ ಬೂಂದಿನ ಏನಿತ್ತು ಒಂದು ಪ್ಲೇಟಿಗೆ ದೆತ್ತಿ ಒಂದುಲ್ಲೆ ಮಸ್ತ್ ಶೋಕ ಹಾಪುಂಡು. ಈ ಲಡ್ಡು ಮಸ್ತ್ ಸುಲಭಲ ಉಂಡು ನೋಡಿ. ಇಷ್ಟು ಬೂಂದಿ ಆಯಿತು, ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಬೂಂದಿ ಶೋಕು ಕ್ರಿಸ್ಪಿ ಆದಲ್ಲ ಬೈದುಂಡು. ಈತ ನಮ್ಮ ಪೊಡಿ ಮಲ್ಪುಗ ಒಂಜಿ ಮಿಕ್ಸಿ ಜಾರಿಗೆ ಪಾಡ್ದು. ಇವಾಗ ನೋಡಿ ಹರಳನ್ನು ಈ ಮಿಕ್ಸಿ ಜಾರಿಗೆ ಹಾಕಿ ಹರಳನ್ನು ಜಾಸ್ತಿ ಹುಡಿ ಮಾಡ್ಕೋಬಾರ್ದು. ಹೀಗೆ ತರಿಯಾಗಿ ಹುಡಿ ಮಾಡ್ಕೋಬೇಕು ನೋಡಿ. ಹೀಗೆ ಒಂದೆಂತುಲೆ ಪೊದ್ದೊಲನ್ನು ಇಂಚ ಪೊಡಿ ಮಲ್ತು ನೋಡು. ಇದು ಒಂಜಿ ಬಟ್ಟಲಿಗೆಯನ್ನು ಪಾಡೊಂದುಲ್ಲೆ. ಇವಾಗೊಂದು ಪಾತ್ರೆಗೆ ಇದನ್ನು ತೆಕ್ಕೊಳ್ಳುವ ನೋಡಿ. ಹೇಗೆ ಇಷ್ಟೇ ತರಿಯಾಗಿ ಇರಬೇಕು. ಇವಾಗ ನಾವು ಹುರಿದಿಟ್ಟ ಬೂಂದಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಇದು ನಮ್ಮ ಫ್ರೈ ಮಲ್ತಿತ್ತಿನ ಬೂಂದಿನ ಪಾಡ್ಗ ಅವಿಡ್ಬೇಕ ಕಡಲೆನ ಒಂಜಿ ಇಂಚ ಪ್ಲಾಸ್ಟಿಕ್ ಕವರ್ಗೆ ಪಾಡ್ದು ನಮ್ಮ ಲಟ್ಟನಿಗೆ ಚೂರವೇನು ಪೊಡಿ ಮಲ್ತು ನೋಡು. ಇವಾಗ ನೋಡಿ ನೆಲಕಡಲೆಯನ್ನು ಸಿಪ್ಪೆ ತೆಗೆದು ಅದನ್ನೊಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ನಾವು ಲಟ್ಟಣಿಗೆಯಲ್ಲಿ ಹೀಗೆ ಹುಡಿ ಮಾಡ್ಕೋಬೇಕು. ಜಾಸ್ತಿ ಮಿಕ್ಸಿ ಜಾರಿಗೆ ಹಾಕ್ಕೋಬೇಡಿ, ತುಂಬ ಹುಡಿ ಮಾಡ್ಕೋಬೇಡಿ. ಸ್ವಲ್ಪ ನಮಗೆ ಅದು ತಿನ್ನುವಾಗ ಸಿಗಬೇಕು ಆ ಥರ ಹುಡಿ ಮಾಡ್ಕೋಬೇಕು ನೋಡಿ ಹೀಗೆ. ಇವಾಗ ಇದನ್ನು ಕೂಡ ನಾವು ಆ ಬೂಂದಿ ಮಿಕ್ಸರಿಗೆ ಹಾಕ್ಕೊಳ್ಳುವ.
ನೋಡಿ ಹೀಗೆ. ಆಮೇಲೆ ನೋಡಿ ನಾನು ಇಲ್ಲಿ ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ನೆಲಕಡಲೆ ಪಾಡ್ದಾಂಡು ಇದು ಏಲಕ್ಕಿನ ಲಂಚನೆ ಆಯ್ತಾ ಚೋಲಿದೊಟ್ಟಿಗೆ ಗುದ್ದುದು ಪಾಡುಡು ಸಿಪ್ಪೆ ಜೊತೆ ಏಲಕ್ಕಿಯನ್ನು ನಾವು ಹೀಗೆ ಗುದ್ದಿ ಹಾಕಬೇಕು. ಇವಾಗ ನಾನು ನೋಡಿ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಮತ್ತು ಎಳ್ಳನ್ನು ಕಪ್ಪು ಎಳ್ಳನ್ನು ಹಾಕ್ತಾಯಿದ್ದೆ. ಅದನ್ನು ಹುರಿದು ತರ್ತೇನೆ. ಕಪ್ಪು ಎನ್ಮೇಲೆ ನೇಯ್ಲ ಪಾಡ್ದವೇನು ಪೊತ್ತದು ಪತ್ತದ್ದು ಈ ಬೂಂದಿಗೆ ಪಾಡಿಯ ಅದೇ ಬೂಂದಿಗೆ ಹಾಕ್ಕೋಬೇಕು. ಆಮೇಲೆ ಒಂದು ಪ್ಯಾನ್ಗೆ 2 ಚಮಚದಷ್ಟು ತುಪ್ಪ ಹಾಕಿ ಬೆಲ್ಲವನ್ನು ಕರಗಿಸುವ. ಒಂದು ಪ್ಯಾನ್ಗೆ 2 ಚಮಚದಷ್ಟು ನೆಯ್ಯಿ ಪಾಡ್ದು ಅವೆಲ್ಲ ಬೆಲ್ಲನ ಪಾಡ್ದು ಒಂದೇನು ಕರಪೋಡು. ಅರ್ಧ ಕಪ್ಪದಾತು ಬೆಲ್ಲ ಪಾಡಿಯ ಅವೆಲ್ಲ ನಮ್ಮ ಶೋಕು ಕರಪಾಗ ತುಲೆ ಒಂದು ಕಲಡಿಗಿನ ನಮ್ಮ ಚೂರೇ ಚೂರು ನೀರು ಪಾಡ್ಗ ಒಂಜಿ 3-4 ಚಮಚದಾತ ನೀರು ಜಾಸ್ತಿ ಬೊಡ್ಚೆ. ಇವಾಗ ನಾನಿಲ್ಲಿ 3ರಿಂದ 4 ಚಮಚದಷ್ಟು ನೀರನ್ನು ಹಾಕಿದೆ. ಅದಕ್ಕಿಂತ ಜಾಸ್ತಿ ಹಾಕಬೇಡಿ. ನೋಡಿ ಹೀಗೆ ಪಾಕ ಬಂದ ನಂತರ ನೋಡಿ ಈ ಹದಕ್ಕೆ ಬಂದ ನಂತರ ಬೆಲ್ಲ ನಾವಿದನ್ನು ಬೂಂದಿ ಮಿಕ್ಸರಿಗೆ ಸೋಸ್ಕೊಳ್ಳುವ. ತುಲೆ ಒಂದೇನು ಅರಿಪುಗ ನಮ್ಮ ಆ ಬೂಂದಿಗೆ ಪಾಡ್ದು ಬೆಲ್ಲನ ಬೊಕ್ಕ ನಮ್ಮ ಉಂಡೆಯನ್ನು ಮಲ್ಪರೆ ಸರಿ ಹಾಕೊಂಡು ಇದನ್ನು ಚೆನ್ನಾಗಿ ಬೆರೆಸಿ ಬೆಲ್ಲವನ್ನು ನಾವು ಮತ್ತೆ ಉಂಡೆಗಳನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ತುಂಬ ಒಳ್ಳೆ ಆಗ್ತದೆ ಈ ಲಡ್ಡು. ಖಂಡಿತ ನೀವು ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ತುಲೈತೆ ಇಂಚ ಶೋಕು ಬೆರವಡು ನೋಡಿ ಹೀಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಡಬೇಕು. ಒಂದನ್ನು ಬೆರೆದಾಕಿನ ನಮ್ಮ 2 ನಿಮಿಷ ಒಂದನ್ನು ಮುಚ್ಚಳ ಮುಚ್ಚಿದ ಬುಡ್ಕ ತುಲೆ ಒಂದು ಬೆರದಾಂಡು ಏನೊಂದು 2 ನಿಮಿಷ ಮುಚ್ಚಳ ಮುಚ್ಚಿದ ಬಿಡ್ಪೆ. ನಿಕುಲು ನನ್ನೆಲ್ಲ ಏನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ದಿಚ್ಚಾಂಡ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀ ಟಿಪ್ಪುನ ಬೆಲ್ ಬಟನ್ ಆಲ್ ಪಂದು ಪ್ರೆಸ್ ಮಲ್ತಾಡ ಒವ್ವೇ ವಿಡಿಯೋ ಪಾಡುಂಡಲ ನಿಗ್ಲೆ ಶುರುಕು ನೋಟಿಫಿಕೇಶನ್ ತಿಕ್ಕೊಂಡು ತುಲೆ ಒಂದು ಆಂಡ್ ಏನಿತ ಮುಚ್ಚಳ ಉಂಡೆ ಮುಲ್ಪ ಮಲ್ಪುಗ. ನೋಡಿ ಈಗ ಮುಚ್ಚಳ ತೆಗ್ದಾಯ್ತು. ಈಗ ನಾವು ಇದನ್ನು ಉಂಡೆಗಳನ್ನು ಮಾಡುವ. ಹೀಗೆ ನಾವು ಪ್ರೆಸ್ ಮಾಡಿ ಉಂಡೆಗಳನ್ನು ಮಾಡ್ಕೋಬೇಕಾಗ್ತದೆ. ಅವೇನು ನಮ್ಮ ಶೋಕು ಗಟ್ಟಿ ಪ್ರೆಸ್ ಮಲ್ತದ ಉಂಡೆಯನ್ನು ಮಲ್ಪೋಡು ತುಲೆ ಇಂಚ ದಾಯಪಂಡ ಬೂಂದಿ ಉಂಡು ಅಂಚದು ನಿಕುಲು ಬೋಡಣ ಕೈಕೊಂತೆ ನೇಯ್ನು ಪೂಜಿದ್ಲ ಇಂಚ ಉಂಡೆ ಮಲ್ಪೊಲಿ. ನೀವು ಸ್ವಲ್ಪ ಕೈಗೆ ತುಪ್ಪವನ್ನು ಸವರಿ ಕೂಡ ನಾವು ಈ ಉಂಡೆಗಳನ್ನು ರೆಡಿ ಮಾಡ್ಕೋಬಹುದು. ನೋಡಿ ಹೀಗೆಲ್ಲ ಉಂಡೆಗಳನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳುವ. ತುಲೆ ಪೂರ ಉಂಡೆ ಎಲ್ಲ ಮುಲ್ಪ ರೆಡಿ ಆಂಡ್ ಕೈಗೆ ಚೂರು ನೇಯ್ಲ ಪಾಡ್ದು ನಮ್ಮ ಉಂಡೆ ಮಲ್ತನ ಮಸ್ತ್ ಶೋಕಾದು ಬರ್ಪುಂಡು. ತುಯರತ ಫ್ರೆಂಡ್ಸ್ ನಮ್ಮ ಪೊರಿತ ಉಂಡೆ ರೆಡಿ ಆಂಡ್ ಏತು ಶೋಕಾದು ಬೈದಂಡು ತುಲೆ ನಮ್ಮ ಅರಳಿನ ಉಂಡೆಗಳು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ನೀವೊಮ್ಮೆ ಈ ಲಡ್ಡುಗಳನ್ನು ಮಾಡಿ ದೇವರಿಗೆ ಪ್ರಸಾದವಾಗಿ ಅರ್ಪಿಸಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಮೊದಲಿಗೆ ಬರುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ. ಕಡೆಯ ಮುಟ್ಟ ತುಯಿನೇಕ್ ನಿಗಳೆ ಮಾತರೆಲ್ಲ ಧನ್ಯವಾದ ಅಂಚನೆ ಆಯ್ನಾತ ಜನಕ್ಕೆ ಶೇರ್ ಮಲ್ಪ್ಲೆ, ಲೈಕ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ.